ನಾನು ಹರ್ಷಿತಾ. ಕರ್ವ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಿದ್ಯುತ್ ತಿದ್ದುಪಡಿ ಮಸೂದೆ, ರೈತರ ಪಂಪ್ ಸೆಟ್ಗೆ ಉಚಿತ ವಿದ್ಯುತ್ ನೀಡಿ ದಿವಂಗತ ಬಂಗಾರಪ್ಪ ಫೋಟೋ ಪ್ರದರ್ಶಿಸಿ ಪ್ರತಿಭಟನೆ. ಶಿರಸಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತಿರುವ ವಿದ್ಯುತ್ ಖಾಸಗೀಕರಣ ಹೊಸ ಕಾನೂನು ರೈತ ವಿರೋಧಿ ನೀತಿಯಾಗಿದ್ದು, ಸದರಿ ಕಾನೂನು ಜಾರಿಗೆ ಬಂದಲ್ಲಿ ಈಗಾಗಲೇ ಉಚಿತವಾಗಿ ನೀಡುತ್ತಿರುವ ಕೃಷಿ ಪಂಪ್ ಸೆಟ್ಟಿಗೂ ಶುಲ್ಕ ತುಂಬಬೇಕಾಗುವುದರಿಂದ ಸರ್ಕಾರವು ತಕ್ಷಣ ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ಭೂಮಿ ಹಕ್ಕು ಹೋರಾಟಗಾರರು ರೈತರಿಗೆ ಉಚಿತ ಪಂಪ್ ಸೆಟ್ ನೀಡಿದ ದಿವಂಗತ ಬಂಗಾರಪ್ಪನವರ ಫೋಟೋ ಪ್ರದರ್ಶಿಸಿ ಪ್ರತಿಭಟಿಸಿದರು. ಭೂಮಿ ಹಕ್ಕು ಹೋರಾಟಗಾರರಾದ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಶಿರಸಿ ತಾಲೂಕಿನ ಕಂಡ್ರಾಜು ಗ್ರಾಮದಲ್ಲಿ ರೈತ ಮುಖಂಡರೊಂದಿಗೆ ಪಂಪ್ಸೆಟ್ ಮನೆ ಎದುರು ಕರ್ನಾಟಕದಲ್ಲಿ ರಾಜ್ಯದ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಫೋಟೋ ಪ್ರದರ್ಶಿಸುತ್ತಾ ವಿನೂತ ರೀತಿಯ ಪ್ರತಿಭಟನೆಯನ್ನು ಇಂದು ಜರುಗಿರುವುದು ಪ್ರತಿಭಟನೆಯ ವಿಶೇಷವಾಗಿತ್ತು. ಕೇಂದ್ರ ಸರ್ಕಾರವು ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ತಂದಲ್ಲಿ ಕೃಷಿ ಪಂಪ್ ಸೆಟ್, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಬೀದಿ ದೀಪ, ನೀರು ಸರಬರಾಜಿಗೆ ನೀಡುತ್ತಿರುವ ವಿದ್ಯುತ್ಗೆ ಶುಲ್ಕ ಭರಿಸುವುದು ಕಡ್ಡಾಯ ಆಗಿರುವುದರಿಂದ ರೈತ ಮತ್ತು ಆರ್ಥಿಕ ಹಿಂದುಳಿದವರಿಗೆ ತುಂಬಲಾರದಷ್ಟು ನಷ್ಟ ಉಂಟಾಗುವುದು. ಸದರಿ ಕಾಯ್ದೆಯು ರೈತರಿಗೆ ಮಾರಕವಾಗಿರುವುದರಿಂದ ಹಿಂದಕ್ಕೆ ಪಡೆಯಲು ಆಗ್ರಹಿಸಲಾಗುತ್ತದೆ ಎಂದು ಹೋರಾಟಗಾರ ರವೀಂದ್ರ ನಾಯ್ಕ್ ಹೇಳಿದರು. ರೈತರ ಆರ್ಥಿಕ ವ್ಯವಸ್ಥೆಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿದ ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ಬಂದಲ್ಲಿ ರೈತರ ಜೀವನದ ಆರ್ಥಿಕ ಮಟ್ಟ ಸಂಪೂರ್ಣ ಕುಸಿಯುವುದರಲ್ಲಿ ಸಂಶಯವಿಲ್ಲ ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಈಗಾಗಲೇ ರೈತರು ಅತಿವೃಷ್ಟಿ ಮತ್ತು ಬರಗಾಲದಿಂದ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಈಗಾಗಲೇ ರೈತ ವಿರೋಧಿ 3 ಕಾನೂನುಗಳು ಜಾರಿಗೆ ತಂದಿದ್ದು, ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ಬಂದಲ್ಲಿ ಬಡ ರೈತನ ಗಾಯದ ಮೇಲೆ ಬರೆ ಎಳೆದಂತಾಗುವುದು. ತಕ್ಷಣ ಸರ್ಕಾರ ವಿದ್ಯುತ್ ತಿದ್ದುಪಡಿ ಮಸೂದೆ ಹಿಂದಕ್ಕೆ ಪಡೆಯಬೇಕೆಂದು ಪ್ರಗತಿಪರ ರೈತ ವೆಂಕಟೇಶ ಬೈಂದೂರ ಬಿಸಲಕೊಪ್ಪ ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಬಂಕನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೆಲ್ಲಗೌಡ, ವೆಂಕಟೇಶ ಬೈಂದೂರ, ಎಂಆರ್ ನಾಯ್ಕ್ ಅಂಡ್ರಾಜಿ, ಮೋಹನ್ ನಾಯ್ಕ್ ಅಂಡಗಿ, ನೆಹರು ನಾಯ್ಕ್ ಬೀಳೂರು, ಬಿಸಿ ನಾಯ್ಕ್ ಕಲಹರಡಿ, ಸುರೇಶ್ ನಾಯ್ಕ್, ಸಿಆರ್ ನಾಯ್ಕ್, ಚಂದ್ರು ಗೊಂದಳ್ಳಿ, ಇಬ್ರಾಹಿಂ ಸಾಬ್ ಕಂಡ್ರಾಜಿ, ಹರೀಶ್ ನಾಯ್ಕ್, ಎಂಕೆ ನಾಯ್ಕ್, ಅಬ್ದುಲ್ ರೆಹಮಾನ್ ಮುಂತಾದವರು ಉಪಸ್ಥಿತರಿದ್ದರು. ಮತ್ತು ರಾಜ್ಯ ಸರ್ಕಾರವು ವಿದ್ಯುತ್ ಮಸೂದೆಗೆ ತಿದ್ದುಪಡಿ ತರಲು ಹೊರಟಿರುವುದನ್ನು ನಾವು ಇವತ್ತು ಶಿರ್ಸಿ ತಾಲೂಕಿನ ಈ ಕಂಡ್ರಾಜಿ ಗ್ರಾಮದಲ್ಲಿ ಖಂಡನೆ ಮಾಡ್ತಾ ಇದ್ದೇವೆ. ಈ ವಿದ್ಯುತ್ ಮಸೂದೆ ತಿದ್ದುಪಡಿ ತರುವುದರಿಂದ ಇದು ರೈತ ವಿರೋಧಿ ನೀತಿಯಾಗಿದೆ. ಇದರಿಂದ ಈಗಾಗಲೇ ಬಂಗಾರಪ್ಪಜಿಯವರು ಕರ್ನಾಟಕದ ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ರೈತರಿಗೆ 10 HP ಪಂಪ್ ನೀರು ಪಂಪಿಗೆ ಏನು ಉಚಿತವಾದ ಶುಲ್ಕವನ್ನು ವಿಧಿಸಿದ್ರೋ ಅದು ನಿರ್ಬಂಧನೆಗೆ ಒಳಗಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕೇಂದ್ರ ಸರ್ಕಾರದ ಮಸೂದೆಯನ್ನ ಪಾರ್ಲಿಮೆಂಟ್ನಲ್ಲಿ ಮುಂದಿನ ದಿನಗಳಲ್ಲಿ ಜಾರಿಗೆ ಬರುವುದನ್ನು ಖಂಡಿಸುವ ಉದ್ದೇಶದಿಂದ ಇವತ್ತು ನಾವು ವಿನೂತನ ರೀತಿಯ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಮಾನ್ಯ ಶ್ರೀ ಬಂಗಾರಪ್ಪನವರು ರೈತರ ಒಂದು ಕಷ್ಟಕ್ಕೆ ನೆರವಾಗುವ ದಿಶೆಯಲ್ಲಿ ಇಡೀ ಕರ್ನಾಟಕದಂತ ಅವರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ವಿದ್ಯುತ್ತಿಗೆ ಪಂಪ್ ಸೆಟ್ಟಿಗೆ ಶುಲ್ಕ ವಿನಾಯಿತಿಯನ್ನು ಮಾಡಿದ್ರು. ಇವತ್ತು ಕೇಂದ್ರದ ಸರ್ಕಾರವು ಈ ನೀತಿ ಜಾರಿ ತರುವುದರಿಂದ, ತಿದ್ದುಪಡಿ ಮಾಡುವುದರಿಂದ ಇವತ್ತು ಎಲ್ಲಾ ರೈತರು ಸಹಿತ ವಿದ್ಯುತ್ ಪಂಪಿಗೆ ಶುಲ್ಕವನ್ನು ವಿಧಿಸುವಂತ ಪ್ರಸಂಗ ಬಂದಿದೆ. ಕೇವಲ ವಿದ್ಯುತ್ತಿಗೆ ಪಂಪ್ ಸೆಟ್ಟಿಗೆ ಮಾತ್ರ ವಿದ್ಯುತ್ ಅಲ್ಲ, ಇವತ್ತು ಬಡ ಜನತೆಗೆ ಕೊಟ್ಟಿರುವಂತ ಜ್ಯೋತಿ, ಕುಟೀರ ಜ್ಯೋತಿ ಇರಬಹುದು, ಇನ್ನಿತರ ಬಡ ಜನರಿಗೆ ಕೊಟ್ಟಿರುವಂತ ವಾಸ್ತವ ವಿಮಾತಿ ಸಹಿತ ನಾವು ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗ್ತದೆ ಮತ್ತು ಮೀಟರ್ನ ಅಳವಡಿಸ್ತಾ ಇದ್ದಾರೆ. ಸರ್ಕಾರವು ಸಹಿತ ಹಿಂದೆ ಬಂಗಾರಪುರ ಯೋಜನೆ ಅಡಿಯಲ್ಲಿ ಈ ನೀರು ಸರಬರಾಜು ಮಾಡುವಂತ ಯೋಜನೆ ಸಹಿತ ಫ್ರೀಯಾಗಿ ಕರೆಂಟ್ ಅನ್ನು ಒದಗಿಸುವ ಒಂದು ಇತಿಹಾಸ ಇತ್ತು. ಈ ಒಂದು ಯೋಜನೆ ಏನು ತಂದಿದೆಯಲ್ಲ, ಇದು 100ಕ್ಕೆ 100 ರೈತ ವಿರೋಧಿ ನೀತಿಯಾಗಿದೆ. ಆರ್ಥಿಕವಾಗಿ ಹಿಂದುಳಿದಂತ ಮತ್ತು ಆರ್ಥಿಕವಾಗಿ ಜನರಿಗೆ ಸಮಸ್ಯೆ ಉಂಟು ಮಾಡುವಂತ ಈ ಒಂದು ತಿದ್ದುಪಡಿಯನ್ನ ಹಿಂದಕ್ಕೆ ಪಡೆಯಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸರ್ಕಾರದ ನೀತಿಯನ್ನ ನಾವು ಸಾಂಕೇತಿಕವಾಗಿ ಇವತ್ತು ಈ ಒಂದು ಗ್ರಾಮದಲ್ಲಿ ಪಂಪ್ ಸೆಟ್ಟಿನ ಮುಂದೆ ನಿಂತು
ಬಂಗಾರಪ್ಪಜಿಯವರ ಫೋಟೋನ ಇಟ್ಕೊಂಡು ವಿನೋದ ರೀತಿಯ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ರೂಪದ ಹೋರಾಟ ಮಾಡಲಿಕ್ಕೂ ಸಹಿತ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಸಮಸ್ತ ರೈತ ಬಾಂಧವರು ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಬರಬಹುದು. ಈಗಾಗಲೇ ಬೆಳೆ ನಾಶ, ಬರಗಾಲ ಮತ್ತು ಅತಿವೃಷ್ಟಿಗಳಿಂದ ರೈತರು ಕಂಗಾಲಾಗಿದ್ದ ಕಾಲದಲ್ಲಿ ಈ ಕೇಂದ್ರ ಸರ್ಕಾರ ತರುವಂತಹ ತಿದ್ದುಪಡಿ ಪ್ರತಿಯೊಬ್ಬ ರೈತನ ಪಂಪ್ಸೆಟ್ಗೆ ವಿದ್ಯುತ್ ಬಿಲ್ ಅನ್ನು ಆ್ಯಡ್ ಮಾಡುವಂತಹ ಕಾರ್ಯಕ್ರಮ ಇದು ಇಲ್ಲಿಯವರೆಗೆ ಅನೇಕ ಸರ್ಕಾರಗಳು ಕೊಟ್ಟಂತ ರೈತರಿಗೆ ಕೊಟ್ಟಂತ ಸೌಲಭ್ಯ, ಗ್ರಾಮೀಣ ಭಾಗದ ಅಭಿವೃದ್ಧಿ ಕೊಟ್ಟಂತ ಸೌಲಭ್ಯಗಳನ್ನ ಕಿತ್ತುಕೊಳ್ಳುವಂತ ಯೋಜನೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾಡ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.